ಅಪರಾಧಗಳ ಹೊಸ ಹೊರಳಿನಲ್ಲಿ ಮಂಕಾದ ಬ್ರಹ್ಮಾಂಡ. ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಅವರು ಅಪರಾಧಿ, ಇವರು ಅಪರಾಧಿ ಎಂಬುವುದೆಲ್ಲ ಗುಡ್ಡ ಹತ್ತಿದೆ. ಅಪರಾಧ ಮಾಡಲು ಅವಕಾಶ ಹುಡುಕುವವರ ಕಾಲವಿದು. ಅದು ಏನೆಂದು ಈಗ ನೋಡೋಣ ಬನ್ನಿ. 1925ರ ಮಹಾನವಮಿಯ ಮರುದಿನ ಮಹಾರಾಷ್ಟ್ರದ ನಾಗಪುರದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಗಡೆವಾರ್ ಅವರಿಂದ ಸ್ಥಾಪನೆಯಾದುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಸ್ವಯಂ ಸೇವಕ ಎನ್ನುವುದಕ್ಕೆ ತಾವಾಗಿಯೇ ಸೇವೆ ಸಲ್ಲಿಸುವವರು ಎಂದರ್ಥ. ಆದರೆ ನಡೆದಿರುವುದು ತಮಗೆ ತಾವೇ ಸೇವೆ ಮಾಡಿಕೊಳ್ಳುವುದು ಎಂಬುದು ಕೆಲವರ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯನವರು ಸದನದಲ್ಲಿ ಮಾತನಾಡುತ್ತಾ ರಾಜ್ಯದಲ್ಲಿ ಅಪರಾಧ ಮಾಡುವವರು ನೀವು ಎಂದು ಆಪಾದನೆ ಮಾಡಿದ್ದಾರೆ. ಆರ್ಎಸ್ಎಸ್ ಅಂತ ಅಪರಾಧ ಮಾಡುತ್ತಿದೆಯೇ ಎಂಬ ಪ್ರಶ್ನೆ ಇದರಿಂದ ಎದ್ದಿದೆ. ಎಲ್ಲ ಜಾತಿಗಳಲ್ಲೂ ಅಪರಾಧಿಗಳು ಇರುವಂತೆ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಅಪರಾಧಿಗಳು ಇರುತ್ತಾರೆ. ಈ ಅಪರಾಧಿಗಳು ಇರುವುದರಿಂದಲೇ ಒಳ್ಳೆಯವರನ್ನು ಗುರುತಿಸುವುದು ಸಾಧ್ಯ ಎಂದು ವೇದಾಂತ ಮಾತನಾಡುವವರು ಇದ್ದಾರೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ಸಂಸ್ಥೆಯು ದೇಶದ 4123 ಶಾಸಕರಲ್ಲಿ 4092 ಶಾಸಕರ ಪ್ರಮಾಣ ಪತ್ರವನ್ನು ಪರಿಶೀಲಿಸಿದಾಗ ತಿಳಿದುದೇನು, 1861 ಮಂದಿ ಶಾಸಕರು ಗಂಭೀರ ಕ್ರಿಮಿನಲ್ ಪ್ರಕರಣ ಎದುರಿಸುತ್ತಿದ್ದಾರೆ. ಉಳಿದವರದ್ದು ಸಾಮಾನ್ಯ ಪ್ರಕರಣಗಳು. ದೇಶದಲ್ಲಿ ಬಿಜೆಪಿಯು ಗೆಲ್ಲತೊಡಗಿದ ಬಳಿಕ ಕ್ರಿಮಿನಲ್ ಪ್ರಕರಣ ಎದುರಿಸುತ್ತಿರುವವರು ಜನಪ್ರತಿನಿಧಿಗಳಾಗುತ್ತಿರುವ ಪ್ರಮಾಣ ಏರುಗತಿಯಲ್ಲಿದೆ ಎನ್ನುತ್ತದೆ ವರದಿ. ಅದು ಈಗಿನ ಅತಿ ಮುಖ್ಯ ಸಮಸ್ಯೆ. ಇನ್ನೂ ಒಂದು ವ್ಯತ್ಯಾಸವೆಂದರೆ ಹಿಂದಿನ ಅಪರಾಧ ಪ್ರಕರಣಗಳು ಕೆಲವು ಅರಿವುಗೇಡಿಗಳು ತಮ್ಮ ಯಾವುದೋ ಲಾಭಕ್ಕಾಗಿ ಮಾಡುತ್ತಿದ್ದ ಅಪರಾಧಗಳಾಗಿದ್ವು. ಈಗಿನ ಅಪರಾಧಗಳು ಸಾಮಾಜಿಕ ಸ್ವಾಸ್ಥ್ಯ ಕೆಡಿಸುವವುಗಳಾಗಿದ್ವು. ಕೆಲವರ ಲಾಭಕ್ಕೆ ಇನ್ಯಾರೋ ಬಲಿಪಶುಗಳಾಗುವ ಅಪರಾಧಗಳಾಗಿವೆ. ಇದು ಅಂತಿಮವಾಗಿ ಸಾರ್ವತ್ರಿಕ ಮಾರಕ ಮಾರ್ಗವಾಗಿರುತ್ತದೆ. ಹಾಗಾದರೆ ಅಪರಾಧ ಎಂದರೇನು? ಒಬ್ಬರು ಇಲ್ಲವೇ ಒಂದು ಗುಂಪು ಸಮಾಜದಲ್ಲಿನ ಸೌಹಾರ್ದವನ್ನು ಕೆಡಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ನೋಡುವುದು ಅಪರಾಧದ ಮೊದಲ ಹೆಜ್ಜೆಯಾಗಿರುತ್ತದೆ. ಅದು ನೆತ್ತರ ಕೊಡುಗೆಗೆ, ಕೊಲೆ ಸುಲಿಗೆಗೆ ಮೊದಲಾದವಕ್ಕೆ ದಾರಿ ಮಾಡುತ್ತದೆ. ಇದನ್ನು ತಡೆಯಲು ಆ ಕಾಲದಿಂದಲೂ ಆಳುವವರು ಕೆಲವು ಕಾನೂನು ಮತ್ತು ನ್ಯಾಯಾಲಯಗಳನ್ನು ಹೊಂದಿದ್ದಾರೆ. ಅರಸೊತ್ತಿಗೆ ಕಾಲದಲ್ಲಿ ಅರಸನೇ ಪ್ರಧಾನ ನ್ಯಾಯಾಧೀಶ ಆಗಿದ್ದುದು ಇತ್ತು. ಆದರೆ ಕಾನೂನು ಪಾಲಕರು ಚಾಪೆಯ ಕೆಳಗೆ ತೂರಿದರೆ ಅಪರಾಧಿಗಳು ರಂಗೋಲಿ ಕೆಳಗೆ ತೂರುತ್ತಾರೆ. ಸಂಘ ಪರಿವಾರದ ಹಲವರನ್ನು ರಂಗೋಲಿ ತೂರುಗರು ಎಂದು ಕೆಲವರು ಕರೆಯುವುದೂ ಇದೆ. ಇವರು ಪ್ರಚೋದಕ ಭಾಷಣ ಮಾಡಿ ಯಾರನ್ನೋ ಹಚ್ಚಿ ಹಾಕಿ ತಾವು ಆರಾಮವಾಗಿ ಓಡಾಡುತ್ತಿರುತ್ತಾರೆ. ಇವರು ಒಂದು ವೇಳೆ ಬಂಧನಗೊಂಡರೂ ಆಸ್ಪತ್ರೆಯಲ್ಲಿರುತ್ತಾರೆ. ಜೈಲಿಗೆ ಹೋದರೂ ಬಹು ಬೇಗನೆ ಈಚೆಗೆ ಬರುತ್ತಾರೆ. ಅಪರಾಧಿಗಳಿಂದಾಗಿ ಕೆಲವು ಏನೂ ಅರಿಯದವರು ಬಲೆಯಲ್ಲಿ ಬಿದ್ದು ಒದ್ದಾಡುವುದು ನಡೆಯುತ್ತದೆ. ತುಂಬ ಘೋರವೆಂದರೆ ಕಾನೂನು ಪಾಲಕರು ಅಪರಾಧಿಗಳ ಪಾಲುದಾರರಾಗಿರುವುದು. ಇತ್ತೀಚೆಗೆ ರಾಯಚೂರಿನಲ್ಲಿ ಕಳ್ಳನೋಟು ಜಾಲದೊಂದಿಗೆ ಬೆರೆತು ಕಳ್ಳನೋಟು ಚಲಾವಣೆ ಮಾಡಿದ ಆರೋಪದಲ್ಲಿ ಪೊಲೀಸರು 4 ಬಂಧನವಾಗಿದೆ. ಕಾನೂನು ಪಾಲಕರು ಕಾನೂನು ಹರುಕರೊಂದಿಗೆ ಎಲ್ಲೋ ಒಂದು ಕಡೆ ಇಲಿ ಬೆಕ್ಕಿನ ಆಟ ಆಡುತ್ತಿರುವುದು ಅಪರಾಧವನ್ನು ಹಿಗ್ಗಿಸಿದೆ ಎಂಬ ಗುಮಾನಿ ಇದೆ. ಏಕೆಂದು ನೋಡೋಣ ಬನ್ನಿ. ಅದೇ ರೀತಿ ದರೋಡೆ ಸಂಬಂಧದ ಗುಂಪಿನಲ್ಲಿ ಕೇರಳದ ಪೊಲೀಸೊಬ್ಬನ ಸೆರೆಮನೆ ವಾಸ ನಡೆದಿದೆ. ರಣ್ಯಾರಾವ್ ಚಿನ್ನದ ಕಳ್ಳ ಸಾಗಾಣೆ ವ್ಯವಹಾರದಲ್ಲಿ ಪೊಲೀಸ್ ಅಧಿಕಾರಿ ಆಕೆಯ ಮಲತಂದೆಯ ವಿಚಾರಣೆ ನಡೆದಿದೆ. ಈ ಮೊಕದ್ದಮೆಯಲ್ಲಿ ಕೇಂದ್ರೀಯ ಕಸ್ಟಮ್ಸ್ ಅಧಿಕಾರಿಗಳ ತೀವ್ರ ಲೋಪ ಕಂಡುಬಂದಿದೆ. ಅಪರಾಧ ಲೋಕದಲ್ಲಿ ಎಡ ಬಲ ವಾದಗಳು ತಿಕ್ಕಾಟವೂ ಇದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಕೊನೆಗಂಡ ನಕ್ಸಲ್ ತಿಕ್ಕಾಟವನ್ನೇ ನೋಡಿ. ಅವರ ಹೋರಾಟವು ಸಾಮಾಜಿಕ ನ್ಯಾಯಕ್ಕಾಗಿದ್ದರೂ ಅವರು ಹಿಡಿದ ದಾರಿಯು ನಾಡಿನ ಕಾನೂನು ಸುವ್ಯವಸ್ಥೆಗೆ ವಿರೋಧವಾದುದಾಗಿತ್ತು. ಇತ್ತೀಚಿನ ಅತಿ ದೊಡ್ಡ ದುರಂತವೆಂದರೆ ಧಾರ್ಮಿಕ ಗೂಂಡಾಗಿರಿಗಳು. ಸಮಾಜದ ಒಳಿತಿಗಾಗಿ ಧರ್ಮಗಳ ಸ್ಥಾಪನೆಯಾಗಿದೆ. ಆದರೆ ಧರ್ಮಗಳ ನಡುವಣ ತಿಕ್ಕಾಟವು ಕೆಲವರು ಧಾರ್ಮಿಕ ಗೂಂಡಾಗಿರಿಯಲ್ಲಿ ತೊಡಗಿಕೊಳ್ಳುವಂತೆ ಮಾಡಿದೆ. ಎಲ್ಲ ಧರ್ಮಗಳು ಸಹಬಾಳ್ವೆ, ಕರುಣೆ ಇತ್ಯಾದಿಗೆ ಮುಖ್ಯತ್ವ ನೀಡಿವೆ.
ಆದರೆ ಈಗ ಅವೆಲ್ಲ ಹೇಳುವವರು ಕೇಳುವವರು ಇಲ್ಲದ್ದಾಗಿದೆ. ನಮ್ಮ ಧರ್ಮ ಎಂಬುದು ಕೆಲವರನ್ನು ಧರ್ಮಾಂಧರನ್ನಾಗಿ ಮಾಡಿರುವುದರಿಂದ ಯಾವುದೇ ರೀತಿಯಲ್ಲಿ ಮನುಷ್ಯತ್ವ ಎನ್ನುವುದಕ್ಕೆ ಇಂದು ಅರ್ಥ ಹುಡುಕಲಾಗದು. ಕೊಲೆ, ಅತ್ಯಾಚಾರ, ಹಲ್ಲೆ ಎಂಬುದೆಲ್ಲ ಈಗೀಗ ಮಾಮೂಲಾಗಿದೆ. ಸಾಮಾಜಿಕ ಸುರಕ್ಷೆ ಎನ್ನುವುದು ಮುಖವಾಡ ತೊಟ್ಟು ಓಡಾಡುತ್ತಿದೆ. ಅಪರಾಧಗಳು ಸೌಹಾರ್ದ ನಷ್ಟವನ್ನಷ್ಟೇ ಅಲ್ಲ, ಸಂಪತ್ತು ನಷ್ಟವನ್ನು ಮಾಡುತ್ತವೆ. ಹಿಂಸಾಚಾರಗಳ ಕೊನೆಯಲ್ಲಿ ಹಲವರು ಊಟ, ಬಟ್ಟೆ, ನೆಲೆ ಕಳೆದುಕೊಂಡು ಬೀದಿಗೆ ಬೀಳುತ್ತಾರೆ. ಎರಡನೆಯ ಮಹಾಯುದ್ಧದ ಬಳಿಕ ಗೆದ್ದವರಿಗೆ, ಸತ್ತವರಿಗೆ ಯಾರಿಗೂ ಊಟ ಇರಲಿಲ್ಲ. ಸಂಪತ್ತು ನಷ್ಟವೆಷ್ಟು ಗೊತ್ತೇ? ಬ್ರಿಟನ್ ತನ್ನ ಹಣಕಾಸಿನ ಸಾರ್ವಭೌಮತ್ವವನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಒಪ್ಪಿಸಿತು. ನೈತಿಕ ಸಮೀಪಿಸುವಿಕೆ, ಕೈದಿಗಳನ್ನು ಸುಧಾರಿಸುವ ಕಾರ್ಯಕ್ರಮಗಳು ಇವೆಲ್ಲ ಅಪರಾಧ ಕಡಿಮೆ ಮಾಡಬಲ್ಲವು ಎಂದು ತಿಳಿಯಲಾಗಿತ್ತು. ಆದರೆ ಆಗಿಲ್ಲ. ಕಠಿಣವಾದ ಕಾನೂನುಗಳ ಮೂಲಕ ಸದೆಬಡಿಯುವಿಕೆ ಅಪರಾಧಿಗಳನ್ನು ತಗ್ಗಿಸಬಲ್ಲುದು ಎಂದು ತಿಳಿಯಲಾಗಿತ್ತು. ಅದು ಕೂಡ ಆಗಿ ಬಂದಿಲ್ಲ. ಅಲ್ಲದೆ ಅಪರಾಧಿಗಳ ವಿಧಾನ ಬದಲಾಗುತ್ತಾ ಹೊಸ ಅಪರಾಧಿಗಳು ಹುಟ್ಟಿಕೊಳ್ಳುತ್ತಿದ್ದಾರೆ. ಈಗಿನ ಅಪರಾಧಗಳ ಮಜಲು ಸೈಬರ್ ಅಪರಾಧಗಳು. ಡಿಜಿಟಲ್ ಅರೆಸ್ಟ್ ಎಂದು ಜನಸಾಮಾನ್ಯರಿಗೆ ಅರ್ಥವಾಗದ ವಿಧಾನದಲ್ಲೆಲ್ಲ ಇವೆ. ಅದನ್ನು ನಿಭಾಯಿಸಲು ತಯಾರಾದ ಕಾನೂನು ಪಾಲಕರ ಸಂಖ್ಯೆ ಕಡಿಮೆ ಇದೆ. ಮುಖ್ಯವಾಗಿ ಇಂದು ಯುವ ಜನಾಂಗವು ಕುಡಿತ, ಲೈಂಗಿಕತೆ, ಹೊಗೆಬತ್ತಿ ಸೇವನೆ, ಜೂಜುಗಳಲ್ಲಿ ಈಡುಗೊಂಡು ಅಪರಾಧ ಲೋಕಕ್ಕೆ ನುಗ್ಗುತ್ತಾರೆ. ಇವರಲ್ಲಿ ಸಾಕಷ್ಟು ಮಂದಿ ಅಪ್ರಾಪ್ತರು ಎನ್ನುವುದು ಶೋಚನೀಯವಾದ ಸಂಗತಿಯಾಗಿದೆ. ಇತ್ತೀಚೆಗೆ ಅಂತರ್ಜಾಲ ಹಾದಿಯಲ್ಲಿ ಜೂಜು ಮತ್ತು ಸಾಲ ಮಾಡಿ ತಾಕೊಲೆ ಮಾಡಿಕೊಂಡವರ ದಾರುಣ ಕಥೆಗಳು ವರದಿಯಾಗುತ್ತಲೇ ಇವೆ. ಹಾಗಾಗಿ ಅಪರಾಧಗಳು ಈಗ ಹಿಂದಿನವುಗಳ ಜೊತೆಗೆ ಹೊಸ ಮಾದರಿಯಲ್ಲಿ ಗೋಚರಿಸುತ್ತಿವೆ. ಜನಪ್ರತಿನಿಧಿ ಆಗುವವರು ಈಗ ಪುಡಿ ಪಡೆ ಕಟ್ಟಿಕೊಳ್ಳದಿದ್ದರೆ ಗೆಲ್ಲುವುದು ಸಾಧ್ಯವಿಲ್ಲ ಎಂಬ ಸ್ಥಿತಿ ಎದುರಾಗಿದೆ. ಅದು ಎಲ್ಲ ಪಕ್ಷಗಳಿಗೂ ಅನ್ವಯಿಸುತ್ತದೆ. ಇಂದು ಸ್ವಯಂ ಸೇವಕರು, ಕಾರ್ಯಕರ್ತರು ಎಂಬವರೆಲ್ಲ ತಮಗೇನು ಲಾಭ ಎಂಬುದರ ಮೇಲೆ ನಿಂತಿದ್ದಾರೆ. ಅದಕ್ಕಾಗಿ ಕಾರ್ಯಕರ್ತರ ಹಗ್ಗಜಗ್ಗಾಟ ನಡೆದಾಗ ಅದು ರಾಜಕೀಯ ಹಿಂಸಾಚಾರಗಳಿಗೆ ದಾರಿ ಮಾಡುತ್ತದೆ. ಒಟ್ಟಿನಲ್ಲಿ ಜನಸಾಮಾನ್ಯರು ಕಣ್ಣು ಬಿಡುವುದರ ಹೊರತು ಅಪರಾಧ ತೊಡೆಯಲು ಸರ್ವಸಮ್ಮತ ನಿಯಮ ಈ ಬ್ರಹ್ಮಾಂಡದಲ್ಲೇ ಇಲ್ಲ. ಅಪರಾಧವು ಮಾನವ ಸ್ವಭಾವದಲ್ಲೇ ಇದ್ದು ಅದು ಕೆರಳಿದಾಗ ಅಪರಾಧ ಮಾಡಿಸುತ್ತದೆ ಎನ್ನುತ್ತಾರೆ ಮನೋಶಾಸ್ತ್ರಜ್ಞರು. ಹಾಗಾದರೆ ಇದಕ್ಕೆ ಕಾನೂನಿಗಿಂತ ಮನೋಚಿಕಿತ್ಸೆಯೇ ಬೇಕು ಎನ್ನುತ್ತಾ ಅಪರಾಧಗಳ ಹೊಸ ಹೊರಳಿನಲ್ಲಿ ಮಂಕಾದ ಬ್ರಹ್ಮಾಂಡ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಬರೋಣ. ನಮಸ್ಕಾರ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.